ಕುಂದಾಪುರ ಉಪವಿಭಾಗದ ನೂತನ ಎಎಸ್ಪಿಯಾಗಿ 2017ನೇ ಬ್ಯಾಚ್ನ ಐಪಿಎಸ್ ಅಧಿಕಾರಿ ಹರಿರಾಮಶಂಕರ್ ಅವರು ಅಧಿಕಾರ ಸ್ವೀಕರಿಸಿದ್ದಾರೆ. ನಗರದ ಪೊಲೀಸ್ ಉಪಾಧೀಕ್ಷಕರ ಕಚೇರಿಯಲ್ಲಿ ನಿರ್ಗಮನ ಡಿವೈಎಸ್ಪಿ ಬಿಪಿ ದಿನೇಶ್ ಕುಮಾರ್ ಅಧಿಕಾರ ಹಸ್ತಾಂತರ ಮಾಡಿದರು. ಕುಂದಾಪುರದಲ್ಲಿ ಸುದ್ದಿಗಾರರ ಜೊತೆಗೆ ಮಾತನಾಡಿದ ನೂತನ ಎಎಸ್ಪಿ ಹರಿರಾಮಶಂಕರ್ ಅವರು ಕುಂದಾಪುರ ಉಪವಿಭಾಗ ವ್ಯಾಪ್ತಿಯ ಬಗ್ಗೆ ಮೊದಲು ಅರಿಯಬೇಕು. ಅಲ್ಲಿನ ಅಧಿಕಾರಿಗಳ ಉತ್ತಮ ಕಾರ್ಯವೈಖರಿಯಿಂದಾಗಿ ಎಲ್ಲವೂ ಶಾಂತಿಯುತವಾಗಿದ್ದು ಅದನ್ನು ಮುಂದುವರಿಸಲು ಕ್ರಮ ಕೈಗೊಳ್ಳಲಾಗುತ್ತೆ ಎಂದರು. ಬ್ಲ್ಯಾಕ್ ಸ್ಪಾಟ್ಸ್ ಬಗ್ಗೆ ನಾವು ನೋಡ್ತಾ ಇದ್ದೀವಿ. ಕೆಲವೊಂದು ಜಾಗದಲ್ಲಿ ನಮ್ಮ ಟ್ರಾಫಿಕ್ ಇಂಜಿನಿಯರಿಂಗ್ ಇಲ್ಲ, ಅಂದರೆ ಪ್ರಾಪರ್ ಸಿಗ್ನಲ್ ಇಲ್ಲ, ಪ್ರಾಪರ್ ಸ್ಟಾಪೇಜ್ ಇಲ್ಲ, ಸ್ಪೀಡ್ ಬಂಪ್ಸ್ ಇಲ್ಲ, ಅದರ ಸ್ವಲ್ಪ ಕಡಿಮೆ ಇದ್ದಾಗ ಆಕ್ಸಿಡೆಂಟ್ಸ್ ಆಗುತ್ತೆ. ಅಂತರ ಟ್ರಾಫಿಕ್ ಬ್ಲ್ಯಾಕ್ ಸ್ಪಾಟ್ಸ್ ನಾವೇ ಐಡೆಂಟಿಫೈ ಮಾಡಿ ನಮ್ಮ PWD ಮತ್ತು ಹೈವೇ ಅಥಾರಿಟಿ ಅವ್ರ ಜೊತೆ ಮಾತಾಡಿ ಅದರಲ್ಲಿ ಏನೇನು ಇಂಪ್ರೂವ್ಮೆಂಟ್ಸ್ ಮಾಡೋಕ್ಕಾಗುತ್ತೆ ಅದು ನಾವೇ ಮಾಡ್ತೀವಿ. ಟ್ರಾಫಿಕ್ ಕ್ರೈಮ್ ಇನ್ವೆಸ್ಟಿಗೇಷನ್, ಲಾ ಆ್ಯಂಡ್ ಆರ್ಡರ್ ಆಲ್ರೆಡಿ ಕುಂದಾಪುರ ಪೊಲೀಸ್ ಇಸ್ ಡೂಯಿಂಗ್ ವೆರಿ ಗುಡ್. ಇನ್ಫ್ಯಾಕ್ಟ್ ಇನ್ವೆಸ್ಟಿಗೇಷನ್ ಆ್ಯಂಡ್ ಟ್ರಾಫಿಕ್ ಆಲ್ಸೋ ದೇ ಆರ್ ಡೂಯಿಂಗ್ ವೆರಿ ಗುಡ್. ಬಟ್ ನಾನು ಸ್ವಲ್ಪ ಜಾಸ್ತಿ ಟ್ರಾಫಿಕ್ಕು ಮತ್ತು ಕ್ರೈಮಲ್ಲಿ ಫೋಕಸ್ ಮಾಡ್ತೀವಿ, ಸೊ ದ್ಯಾಟ್ ಆಮೇಲೆ ನಮ್ಮ ಪರ್ಫಾರ್ಮೆನ್ಸ್ ಇಸ್ ಗುಡ್ ಇನ್ ಆಲ್ 3 ಆಸ್ಪೆಕ್ಟ್ಸ್.